ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಅಂತ ಹೇಳಿದರೆ ನಮ್ಮ ಊರಲ್ಲಿ ಅಂದರೆ ಮಾಣಿಯಲ್ಲಿ ಧರ್ಮ ಮೆಚ್ಚಿ ನಡೀತಾ ಇದೆ 15-16. ಸೊ ಈಗ ಲಾಗ್ ಮಾಡ್ತಿರೋದು ನಾನು 15ನೇ ತಾರೀಕಿಗೆ. ಸೊ ಇವತ್ತು ರಾತ್ರಿ ಮತ್ತು ನಾಳೆ ಧರ್ಮ ಮೆಚ್ಚಿ ನಡೀಲಿಕ್ಕಿದೆ. ಇದೆಷ್ಟೋ ನೂರಾರು ವರ್ಷಗಳ ಹಿಂದೆ ನಡೆದಿದಂತೆ. ಸೊ ಅದ ನಂತರ ಇವತ್ತೇ ನಡೀತಾ ಇರೋದು. ಸೊ ಕೆಲವೊಂದು ವಿಷಯಗಳನ್ನು ಹೇಳುವ ಅಂತ ಹೊರಟಿದ್ದೇನೆ. ಸೊ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗ್ತದ ಇಲ್ಲ ಗೊತ್ತಿಲ್ಲ, ತುಂಬ ಕೆಲಸ ಉಂಟು ಅಂತ ಹೇಳ್ತಾ ಇದ್ರು. ನಾನು ಬ್ರಹ್ಮಕಲಶಕ್ಕೆ ಕೂಡ ಏನು ಕೆಲಸ ಮಾಡಿರಲಿಲ್ಲ, ಹಾಗೆ ಇವತ್ತು ಕೆಲಸ ಮಾಡುವಂತ ಹೋಗ್ತಿದ್ದೇನೆ. ನೋಡು, ಟೈಮ್ ಸಿಕ್ಕರೆ ಅಲ್ಲಿದ್ದು ಕೆಲವೊಂದು ವಿಷಯಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ನಾವು ಹೋದ ತಕ್ಷಣ ನಮಗೆ ಫಸ್ಟಿಗೆ ಸಿಕ್ಕಿದ್ದು ಪ್ರಸಾದ ಕಟ್ಟುವಂಥ ಕೆಲಸ. ನಾನು ಹೋಗುವಾಗ ಸ್ವಲ್ಪ ಲೇಟ್ ಆಗಿತ್ತು. ಸೊ ಆಲ್ರೆಡಿ ಎಲ್ಲ ಬಂದಿದ್ದರು. ಆನಂತರ ಹೋಗಿ ಪ್ರಸಾದವನ್ನು ತುಂಬಿಸಿ ಅದನ್ನು ಪ್ಯಾಕ್ ಮಾಡಿ, ಅದನ್ನು ಒಂದು ಸಣ್ಣ ಕವರ್ ಇತ್ತು ಅದಕ್ಕೆ ಹಾಕಿ ಪ್ಯಾಕ್ ಮಾಡೋದಷ್ಟೇ. ಸೊ ಈ ಕೆಲಸ ಮಾಡಿದ್ವಿ. ಅದಾದ ನಂತರ ಸ್ವಲ್ಪ ಹೊಟ್ಟೆ ಹಸಿತ್ತು, ಹಾಗಾಗಿ ನಾವು ತಿಂಡಿ ತಿಂಡಿ ಮತ್ತು ಕಾಫಿ ಕುಡಿಯುವ ಅಂತ ಹೋದ್ವಿ. ಸೊ ಅಲ್ಲೇ ಇತ್ತು ತಿಂಡಿ. ಇಡ್ಲಿ ಬೇಕಾದವರು ಇಡ್ಲಿ, ವಡೆ, ಮತ್ತು ನಾನು ಶೀರ ತಗೊಂಡೆ. ತುಂಬ ಸ್ವೀಟ್ ಇತ್ತು, ಜೇನುತುಪ್ಪದಂತೆ. ಸೊ ಹಾಗಾಗಿ ತುಂಬ ಸ್ವೀಟ್ ಇತ್ತು. ಮತ್ತು ನಾವು ವಾಪಸ್ ಹೋದ್ವಿ. ಅಲ್ಲಿ ತಿಂಡಿ ಎಲ್ಲ ತಿಂದು ಹೊಟ್ಟೆ ತುಂಬಿ ಹೋಯಿತು. ಆನಂತರ ನಾವು ವಾಪಸ್ ಗುತ್ತಿನ ಮನೆಗೆ ಹೋದ್ವಿ. ಅದೇ ಪ್ರಸಾದ ಕಟ್ತಾ ಇದ್ವಿ ಅಲ್ಲ, ವಾಪಸ್ ಬಂದು ನಾವು ಪ್ರಸಾದ ಕಟ್ಟಿದ್ವಿ. ಪ್ರಸಾದ ಕಟ್ಟುವಾಗ ಕೂಡ ತುಂಬ ಮಾತುಕತೆ ಅದು ಇದು ಅಂತ ಇರುತ್ತೆ ಅಲ್ವಾ. ಸೊ ತುಂಬ ಜಾಲಿ ಮಾಡಿದ್ವಿ. ಸೊ ನೋಡಿ ಯಾರೆಲ್ಲ ಇದ್ದರು ಅಂತ ಒಂದು ಸಲ ನೋಡ್ಕೊಂಡು ಬನ್ನಿ. ನೋಡಿ, ಬಲೆ ಪರ್ತನೆ ಇನ್ನ ಮಗಲ್ ಮಾತ ಪರಿಪುನಿ ಪರಿಪುನೆ ಎಂದು ತೊಟ್ಟೆನು ಬರ ನಾನು ವಿಡಿಯೋ ಮಂತು ದೀಪೆ ಒಂಜೆ ಬರ್ತೀನಾ ಶೀಶ ಒಂಜೆ ಬರಿತಾನಾ ಎಡ್ಡೆ ಅವಳು ಒಂದು ಪೂರ ಬರಿತಾನ ಪೂರ ಬರಿತೆ ಯಾ ಪನ್ಪೆ ನಾವು ತೋರಣ ಕಟ್ಟಲಿಕ್ಕೆ ಹೋಗ್ತಿದ್ದೇವೆ. ಅದರಲ್ಲಿ ಜನ ಫುಲ್ ಆಗಿದೆ. ಈಗ ಸುಮ್ಮನೆ ಗೈಸಲ್ಲಿ ಆರಾಮದಲ್ಲಿ ಕುಂಕುಮ ದಿಂಜಿಸ್ತಿದ್ವಿ. ಇಲ್ಲಿಗೆ ಕರ್ತದೆ. ಇಲ್ಲಿ ಬಿಸಿಲಲ್ಲಿ ಕರಂಚಿ ಹೋಗಿದ್ದೇವೆ. ಪಾಪ ಮಕ್ಕಳೆಲ್ಲ ಕರಂಚಿ ಹೋಗಿದ್ದಾರೆ. ಇವರು ಮಕ್ಕಳಲ್ಲ, ಇವರು ನನಗಿಂತ ದೊಡ್ಡವರಾಯ್ತಾ. ಕರಂಚಿದ್ರಾ ಅವಳು ನೋಡಿ ರಕ್ಕಸಿಯಾಗಿ ಕೂದಲೆಲ್ಲ ಬಿಟ್ಟುಕೊಂಡು. ಧರ್ಮ ಮೆಚ್ಚಿಗೆ ಅಂತ ಹೇಳಿ ಇಲ್ಲಿ ಬಾವಿ ತೋಡಿರುವಂಥದ್ದು. ಸೊ ಬಾವಿ ಸ್ವಲ್ಪ ತೋಡುವಾಗಲೇ ನೀರು ಬಂದಿರೋದು ಕೂಡ ವಿಶೇಷ. ಅದು ಕೂಡ ಮಳೆ ಇಲ್ಲದ ಟೈಮಲ್ಲಿ ಇದಾಗಿರೋದು. ಯಾವಾಗ ತುಂಬ ದಿನ ಆಯಿತು. ಸೊ ಆಗ ಮಳೆ ಬರ್ತಾ ಇರಲಿಲ್ಲ. ಆಗ ಕೂಡ ಈ ಒಂದು ಪ್ಲೇಸಲ್ಲಿ ನೀರು ಸಿಕ್ಕಿರೋದು ಅಂತ ಹೇಳಿದ್ರೇ ಅದೊಂದು ದೊಡ್ಡ ವಿಶೇಷ. ಸೊ ಇದು ಬಾವಿಗೆ ಪೂಜೆ ಎಲ್ಲ ಆಗ್ತಾ ಉಂಟು. ಸೊ ಇದೆಲ್ಲ ಆದ ನಂತರ ನೆಕ್ಸ್ಟ್ ಇನ್ನಷ್ಟು ಪೂಜೆಗಳೆಲ್ಲ ಉಂಟಲ್ಲಿ. ಸೊ ನೋಡಿ ಇದನ್ನು.
ಅಲ್ಲೆಲ್ಲ ಆದ ನಂತರ ವಾಪಸ್ ನಾವು ಪ್ರಸಾದ ಕಟ್ಟಲಿಕ್ಕೆ ಬಂದ್ವಿ. ಸೊ ಆಗ ಪೇಪರ್ ಸ್ವಲ್ಪ ಖಾಲಿಯಾಗಿತ್ತು, ಈಗ ವಾಪಸ್ ಬಂದಿದೆ. ಸೊ ಈಗ ವಾಪಸ್ ಪ್ಯಾಕಿಂಗ್ ಮಾಡ್ತಾ ಇದ್ದೇವೆ. ಸೊ ಅದರ ಒಂದಿಷ್ಟು ವಿಡಿಯೋ ನೆಕ್ಸ್ಟ್ ಮನೆಗೆ ಹೋದ್ವಿ, ಅಲ್ಲೇ ಪಕ್ಕದ ಮನೆಗೆ. ಇದು ನಮ್ಮ ತಂಗಿಯವರು ಕೂಗುತ್ತಾ ಇದ್ದಾರೆ. ಯಾರದು? ಯಾರು? ಕಣ್ಣಲ್ಲಿ ನೀರಿಲ್ಲ, ಕಣ್ಣಲ್ಲಿ ನೀರಿಲ್ಲ. ನನ್ನ ತಂಗಿ ಕೂಗ್ತಿದ್ದಾಳೆ. ಜಿಂಗ ಚಕ ಜಿಂಗ ಚಕ. ಮಧ್ಯಾಹ್ನ ಆಯಿತು. ಸೊ ಮನೆಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಟ್ರೈನ್ ಕೂಡ ಬರ್ತಾ ಉಂಟು. ಮನೆಗೆ ಹೋಗ್ತಾ ಇದ್ದೇನೆ ಈಗ. ಇವತ್ತು ಮಧ್ಯಾಹ್ನ ವೀಡಿಯೋ ಹಾಕಲಿಕ್ಕೆ ಆಗಲಿಲ್ಲ. ಇದು ವೀಡಿಯೋವನ್ನು ಹಾಕಬೇಕು ಅಂತ ಇತ್ತು. ಸೊ ಇವತ್ತೇ ವೀಡಿಯೋ ಮಾಡಿ ಇವತ್ತೇ ಹಾಕ್ತಿದ್ದೇನೆ. ಹಾಗಾಗಿ ನಾನು ಮಧ್ಯಾಹ್ನ ಇವತ್ತು ವೀಡಿಯೋ ಬಿಡಲಿಲ್ಲ, ಬ್ಲಾಗ್. ಸೊ ಹಾಗಾಗಿ ಇವತ್ತು ಸಂಜೆ ಈ ಬ್ಲಾಗನ್ನು ಹಾಕ್ತಿದ್ದೇನೆ. ಓಕೆ, ಫುಲ್ ಬಿಸಿಲು. ಅಲ್ಲಿ ಜಾಸ್ತಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಕೆಲಸಕ್ಕೆ ಅಂತ ಹೋಗಿ ವೀಡಿಯೋ ಮಾಡಿಕೊಂಡು ಕೂತ್ರೆ ಹೇಗೆ. ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಈಗ ಅಮ್ಮ ಕಾಲ್ ಮಾಡಿದರು, ಮಗು ಕೂಗ್ತಿದ್ದಾಳೆ ಅಂತ. ಅದಕ್ಕೆ ವಾಪಸ್ ಹೋಗ್ತಿದ್ದೇನೆ. ಅಲ್ಲಿ ಊಟ ಇತ್ತು, ನಾನು ಮಾಡಲಿಲ್ಲ. ಮಗು ಅಳ್ತಿದ್ದಾಳೆ ಅಂತ ಹೇಳಿ ಮಾಡಲಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಸಾರಿ. ಸೊ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗೋಣ. ಬಾಯ್, ಟೇಕ್ ಕೇರ್.